ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಲೇವಡಿ ಮಾಡಿದ್ದಾರೆ. ನಾವು ಅವರ ಯೋಜನೆಯ ಬಗ್ಗೆ ಯಾಕೆ ಹತಾಶೆಯಾಗಬೇಕು? ಕಾಂಗ್ರೆಸ್ ಏನು ಎಂಬುದು ಇಡೀ ಜಗತ್ತಿಗೆ ಗೊತ್ತಿದೆ. ಜನರೇ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಇವರ ಮಾತಿಗೆ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಕಾರ್ಡ್ ಯಾಕೆ ಕೊಡಬೇಕು? ಗ್ಯಾರಂಟಿ ಕಾರ್ಡ್ ಅಲ್ಲ, ಅದು ಜಸ್ಟ್ ವಿಸಿಟಿಂಗ್ ಕಾರ್ಡ್ ಎಂದು ಹೇಳಿದ್ದಾರೆ. ಮಂಗಳೂರಿನ ಹೆಲಿಪ್ಯಾಡ್ನಲ್ಲಿ ಈ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಸಿಎಂ ಪ್ರತಿಕ್ರಿಯಿಸಿದರು. ಸೋಮಣ್ಣ ಯಡಿಯೂರಪ್ಪ ವೈಮನಸ್ಸಿನ ಕುರಿತ ಪ್ರಶ್ನೆಗೆ ಸೋಮಣ್ಣ ಮತ್ತು ಯಡಿಯೂರಪ್ಪ ಅವರದ್ದು ತಂದೆ ಮಗನ ಸಂಬಂಧ. ಅವರು ದೆಹಲಿಗೆ ವೈಯಕ್ತಿಕ ಕಾರಣದಿಂದಷ್ಟೇ ಹೋಗಿದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯವನ್ನ ಅವರು ಹೊಂದಿಲ್ಲ. ಯಡಿಯೂರಪ್ಪ ಅವರು ಎಲ್ಲರಿಗಿಂತಲೂ ಎತ್ತರದ ಲೀಡರ್ ಎಂದು ಹೇಳಿದರು. ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಕಾಡ್ಗಿಚ್ಚು ಉಂಟಾಗುತ್ತಿರುವ ಪ್ರಶ್ನೆಗೆ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಅಲ್ಲಲ್ಲಿ ಬೆಂಕಿ ಬೀಳುತ್ತದೆ. ಬೆಂಕಿ ನಂದಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆದರೆ ಬೆಂಕಿ ಬೀಳದಂತೆ ತಡೆಯಲು ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ಡಿಸಿಗಳ ಜೊತೆ ಸಭೆಯನ್ನ ಮಾಡಿದ್ದೇವೆ. ಬೆಂಕಿ ನಂದಿಸುವ ಬದಲು ಬೆಂಕಿ ಬೀಳದಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಬೇಸಿಗೆಯಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿರುವ ಕುರಿತು ಕೇಳಿದ್ದಕ್ಕೆ ಕುಡಿಯುವ ನೀರಿನ ವಿಚಾರದಲ್ಲಿ ಟಾಸ್ಕ್ ಫೋರ್ಸ್ ಮಾಡಲಾಗಿದೆ. ನೀರಿಗಾಗಿ ಕೆಲವು ಕಡೆ ತುಂಬಾ ಸಮಸ್ಯೆಗಳಿವೆ. ಕೆಲವು ಭಾಗದಲ್ಲಿ ಬೋರ್ವೆಲ್ಗಳು ಬತ್ತಿ ಹೋಗಿದೆ. ಈ ಬಗ್ಗೆ ವರದಿ ತರಿಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಿಎಂ ಹೇಳಿದರು. ಬಿಜೆಪಿಯಲ್ಲಿ ಹಿರಿಯ ಶಾಸಕರಿಗೆ ಟಿಕೆಟ್ ಇಲ್ಲ ಎಂಬ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಬೊಮ್ಮಾಯಿ ಅವರು ಟಿಕೆಟ್ ಹಂಚಿಕೆಯ ಬಗ್ಗೆ ಹಿರಿಯರು ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಎಂದು ಹೇಳಿದರು. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಅಲ್ಲಲ್ಲಿ ಆಗ್ತದೆ. ಅದಕ್ಕೆ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ. ಮತ್ತು ಎಲ್ಲೆಲ್ಲಿ ಬಿದ್ದಿದೆ ಅದನ್ನು ಕೂಡಲೇ ನೆನೆಸೋದಕ್ಕೆ ಕೆಲವೆಲ್ಲ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಮತ್ತು ಆ ಟ್ರೆಡಿಷ್ನಲಿ ಕೆಲವು ಕಾರಣಗಳಿಗಾಗಿ ಅದು ಒಣ ಎಲೆ ಬಿದ್ದು ಇನ್ನೊಂದು ಬಿದ್ದು ಹೀಟ್ ಜಾಸ್ತಿಯಾಗಿ ಟೆಂಪ್ರೇಚರ್ ಜಾಸ್ತಿಯಾಗಿ ಏನಿದೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೇಳಿದ್ದೀನಿ. ಯಾಕಂದರೆ ಬಿದ್ದ ಮೇಲೆ ನೆನೆಸೋದು ಒಂದು ಭಾಗ, ಅದು ಬೆಂಕಿ ಬೀಳದಂತೆ ಬಹಳ ವರ್ಷದಿಂದ ಕೆಲವು ಕಡೆ ಎಲ್ಲ ಬೀಳ್ತಾ ಇದೆ. ಅದನ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ಕ್ರಮ ತೆಗೆದುಕೊಳ್ಳೋಕೆ ಸೂಚನೆಯನ್ನು ಕರೆದಿರುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಗೋವಾದಲ್ಲಿ ಯೂಸ್ ಮಾಡಿದೆ, ಇಲ್ಲಿ ಪ್ರಸಂಗ ಇಲ್ಲೂ ಯೂಸ್ ಮಾಡ್ತಾರೆ, ಖಂಡಿತ ಯೂಸ್ ಮಾಡ್ತಾರೆ. ಅಲ್ಲ, ಅದು ಇನ್ನು ಅದ್ರ ಬಗ್ಗೆ ಏನು ತೀರ್ಮಾನ ಆಗಿಲ್ಲ ಸರ್. ಈಗ ಪ್ರತಿಭಟನೆಗಳು ಒತ್ತಡಗಳು ಜಾಸ್ತಿ ಆಗ್ತದೆ ಸರ್ಕಾರದ. ಚುನಾವಣೆ ಇದ್ದಾಗ ಸಹಜ ಅಲ್ವಾ? ಯಾಕಂದ್ರೆ ಈಗ ಪ್ರತಿಭಟನೆ ಪ್ರಜಾಪ್ರಭುತ್ವದಲ್ಲಿ ಒಂದು ಅಂಗನ ಆಗಿಬಿಟ್ಟಿದೆ. ಸಾರಿಗೆ ಕಾರ್ಮಿಕರು ಕೂಡ ಈಗ ನಾವು ಎಲ್ಲರದ್ದು ಸಮಸ್ಯೆ ಬಗೆಹರಿಸೋದಕ್ಕೆ ನಾವಿರೋದು. ಈಗ KPTCಲಿ ಎಸ್ಕಾಮ್ದಿತ್ತು, ಅದು ಬಗೆಹರಿಸಿದ್ದೇವೆ. ಇದ್ರದ್ದು ಕಾರ್ಮಿಕರದ್ದು ಇವತ್ತು ಬೆಳಗ್ಗೆ ಅನೌನ್ಸ್ ಮಾಡಿದ್ದೀನಿ. 15% ರೈಸ್ ಅನೌನ್ಸ್ ಮಾಡಿದ್ದೀನಿ. ಅವ್ರ ಹತ್ರ ಮಾತನಾಡಿ ಎಲ್ಲ ಮಾಡಿದ್ದೀನಿ. ಎಲ್ಲರೂ ಸಹಕಾರ ಕೊಡ್ತಾರಂತ ವಿಶ್ವಾಸ ಇದೆ. ಈಗ ಇವರಿಗೆ ಸೋಮಣ್ಣ ಅವರಿಗೆ ಯಡಿಯೂರಪ್ಪ ಅವರು ಏನು ಭಿನ್ನಾಭಿಪ್ರಾಯ ಇದೆ? ಏನು ಭಿನ್ನಾಭಿಪ್ರಾಯ ಏನಿಲ್ಲ ಅವರು. ಯಾಕಂದರೆ ಡೆಲ್ಲಿಗೆ ಹೋಗ್ಕೊಂಡವ್ರು ಈಗಾಗಲೇ ಇಲ್ಲ, ಡೆಲ್ಲಿಗೆ ಹೋಗಿದ್ದವ್ರು ಬೇರೆ ಕಾರಣ. ಆದರೆ ಭಿನ್ನಾಭಿಪ್ರಾಯ ಏನಿಲ್ಲ. ಯಡಿಯೂರಪ್ಪ ಜೊತೆಗೆ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ, ಇದೊಂದು ತಿಳ್ಕೊಂಡ್ಬಿಡಿ. ಅವರು ಹೇಳಿದರು ನನ್ನ ತಂದೆ ಮಗನ ಸಂಬಂಧ ಇದೆ ಅಂತ. ಅವರು ತಂದೆ ಸ್ಥಾನದಲ್ಲಿದ್ದಾರೆ. ಕೆಲವೊಮ್ಮೆ ಸಂದರ್ಭದಲ್ಲಿ ಕೆಲವು ವಿಚಾರಗಳಲ್ಲಿ ನಮ್ಮನ್ನು ಕೇಳಬೇಕು ಮಾಡಬೇಕು ಅನ್ನುವಂಥ ಆಸೆಗಳಿರ್ತದೆ. ಅಷ್ಟು ಬಿಟ್ಟರೆ ಯಡಿಯೂರಪ್ಪನವರು ಎಲ್ಲರಿಗಿಂತ ಎತ್ತರದ ಲೀಡರು, ತಂದೆ ಸಮಾನ. ನಮ್ಮನ್ನೆಲ್ಲ ಮಕ್ಕಳ ಥರನೇ ಬೆಳೆಸಿರೋದು, ನೋಡಿರೋದು. ಕೆಲವು ಸಂದರ್ಭಗಳಲ್ಲಿ ಆ ಮಕ್ಕಳಿಗೆ ಈ ಮಕ್ಕಳಿಗೆ ಒಂದು ಸ್ವಲ್ಪ ನೋಡಿ ಅಂತಂಥದ್ದು ಇರ್ತದಲ್ಲ, ಸರಿ ಆಗ್ತದೆ. ಯಡಿಯೂರಪ್ಪನವ್ರು ಹೇಳಿದಾರಲ್ಲ, ಎಲ್ಲ ಸರಿಯಾಗುತ್ತೆ. ಇಲ್ಲ, ಚಾಮರಾಜನಗರದ ಉಸ್ತುವಾರಿ ಸಂದರ್ಭದಲ್ಲಿ ಏನಾದರೂ ವಿಜೇಂದ್ರ ಅವರು ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನುವ ಆರೋಪ ಇಲ್ಲ, ಈಗ ನಾನೇ ಮುಖ್ಯಮಂತ್ರಿಯಾಗಿ ಅವ್ರು ಚಾಮರಾಜನಗರ ಕೊಟ್ಟಿದ್ದೀನಿ, ಕೆಲಸ ಮಾಡಿದ್ದಾರೆ. ಅದರಲ್ಲಿ ಏನು ಆ ವಿಷಯದಲ್ಲಿ ಏನಿಲ್ಲ. ಸರ್, ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಈ ಟಾಸ್ಕ್ ಫೋರ್ಸ್ ಅಂಥದ್ದು ಏನಾದರೂ ಇದು ಮಾಡಿ ಕೆಲವು ಕಡೆಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ನಾನು ಚೀಫ್ ಸೆಕ್ರೆಟರಿಗೆ ಆಗಲೇ ಹೇಳಿದ್ದೀನಿ ಮತ್ತು ಡೆವಲಪ್ಮೆಂಟ್ ಕಮಿಷನರ್ಗೆ ಹೇಳಿದ್ದೀನಿ. ಕೆಲವು ಸ್ಪೆಸಿಫಿಕ್ ಏರಿಯಾದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಎಲ್ಲಿ ಬೋರ್ವೆಲ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ, ಅಲ್ಲಿ ಕೆಲವು ಬೋರ್ವೆಲ್ಗಳು ಬತ್ತಿ ಹೋಗಿ ಕೆಲವು ಇನ್ ಸ್ಪೆಸಿಫಿಕ್ ಸ್ಪಾಟ್ಸಲ್ಲಿ ಪ್ರಾಬ್ಲಮ್ ಇದೆ. ಅದಕ್ಕಾಗಿ ಡೆವಲಪ್ಮೆಂಟ್ ಕಮಿಷನರ್ಗೆ ಮತ್ತು CSಗೆ ಅದನ್ನು ನೋಡಿ ಸಂಪೂರ್ಣ ವರದಿ ತರಿಸಿ ಆಮೇಲೆ ಅದಕ್ಕೆ ಏನು ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು ಕೂಡಲೇ ಆ್ಯಕ್ಷನ್ ಪ್ಲ್ಯಾನ್ ಮಾಡೋಣ. ಅದಕ್ಕೆ ಹಣ ಹಿಡಿದೆ ಅದನ್ನು ಈಗ ಏನಾಗ್ತಿತ್ತು, ಪ್ರತಿ ವರ್ಷ ಬಹುತೇಕ ಭಾಗದಲ್ಲಿ ಆಗ್ತಿತ್ತು. ಈ ಸತಿ ಹಂಗೆ ಆಗಿಲ್ಲ ಅಂದರೂ ಕೂಡ ಕೆಲವು ಸ್ಪೆಸಿಫಿಕ್ ಏರಿಯಾದಲ್ಲಿ ಅದು ಇದೆ. ಈಗಲೇ ಅದನ್ನು ಟ್ಯಾಕಲ್ ಮಾಡಬೇಕಾಗ್ತದೆ. ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೆ. ವರದಿ ಬಂದಿದೆ.
ವರದಿ ಬಂದಿದೆ, ಪರಿಶೀಲನೆ ಮಾಡ್ತಾಯಿದ್ದೀವಿ. ಸರ್, ಈಗ ಮೈಸೂರು ಬೆಂಗಳೂರು ಏನು ವಿಸ್ತೃತ ರೋಡ್ ಇದು ಮಾಡಿದ್ವಿ, ಅದ್ರ ಬಗ್ಗೆ ಈಗ ಕಾಂಗ್ರೆಸ್ನವರು ಒಂದು ಕಡೆ ಟೋಲ್ ಬಗ್ಗೆ ಒಂದು ವಿಷಯದಲ್ಲಿ ಈಗ ಗಲಾಟೆ ನಡೀತಾ ಇದೆ ಮತ್ತು ಇದನ್ನು ಕಾಂಗ್ರೆಸ್ನವರು ಬೇರೆ ರಾಜಕೀಯವಾಗಿ ಬಳಸ್ಬೇಕಾದ್ರೆ ಖಂಡಿತ ಕಾಂಗ್ರೆಸ್ನವರು ಎಲ್ಲದರಲ್ಲೂ ರಾಜಕಾರಣ ಮಾಡ್ತಾ ಇದ್ದಾರೆ. ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸ ಎಲ್ಲದರಲ್ಲೂ ಮಾಡ್ತಾ ಇದ್ದಾರೆ. ಟೋಲ್ ಬಗ್ಗೆ ಹಿಂದೆ ಕಾಂಗ್ರೆಸ್ನವ್ರು ಅಧಿಕಾರ ಇದ್ದಾಗ ನ್ಯಾಷನಲ್ ಹೈವೇಗಳಾದಾಗ ಟೋಲ್ ಆಗಿಲ್ವಾ? ಟೋಲ್ ಆಗೋದೇನು ಹೊಸ್ತಾ? ಏರ್ಪೋರ್ಟ್ ರೋಡಲ್ಲಿ ಟೋಲ್ ಆಗಿಲ್ವಾ? ಯಾರಿದ್ರು? ಈಗ ಎಲ್ಲದೂ ರಾಜಕಾರಣ ಮಾಡುವಂಥ ಒಂದು ಕೆಟ್ಟ ಒಂದು ಪರಂಪರೆ ಕಾಂಗ್ರೆಸ್ ಆಗಿ ಮೊದಲೆಲ್ಲ ಕರ್ನಾಟಕ ಹಿಂಗಿರಲಿಲ್ಲ. ಆಮೇಲೆ ಅದೇನಾರಿದ್ದರೆ ಸಮಸ್ಯೆ ಕೂತ್ಕೊಂಡು ಬಗೆಹರಿಸಬೇಕು. ಆ ಥರದ ಭಾಷೆ, ಆ ಥರದ ಇದು ಯಾವ ಕನ್ನಡಿಗರು ಒಪ್ಪೋದಿಲ್ಲ. ಒಂದನೇದು ಇದು ಕಾಂಗ್ರೆಸ್ಸಿನ ಒಂದು ಸಭ್ಯತೆ ದಿವಾಳಿಕೆ. ನಿನ್ನೆ ನಮ್ಮ ಕಾಂಗ್ರೆಸ್ಸಿನ KPCC ಅಧ್ಯಕ್ಷ ನಡ್ಕೊಂಡಿರೋ ರೀತಿ ಯಾರಿಗೂ ಶೋಭೆ ತಗೊಂಡು. ಸರ್, ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ ಮೇಲೆ BJP ಹತಾಶರಾಗಿದ್ರು ಅಂತ ನನಗೆ ಯಾಕೆ ಹತಾಶ ಆಗಬೇಕಪ್ಪ? ಕಾಂಗ್ರೆಸ್ ಏನಂತ ಇಡೀ ಜಗತ್ತಿಗೆ ಗೊತ್ತಿದೆ, ಜನರು ಕೂಡ ಗೊತ್ತಿದೆ. ಜನರೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇವ್ರು ಮೊದಲು ಅನೌನ್ಸ್ ಮಾಡಿದ್ರಾ, ಜನ ತಲೆ ಕೆಡಿಸ್ಕೊಳ್ಳಿಲ್ಲ, ಇವರು ಬಂಡಲ್ ನನ್ನ ಮಕ್ಕಳು ಅಂತ. ಆಮೇಲೆ ಗ್ಯಾರಂಟಿ ಕಾರ್ಡ್ ಕೊಟ್ಟರು. ಗ್ಯಾರಂಟಿ ಕಾರ್ಡ್ ಯಾಕೆ ಕೊಡಬೇಕು? ಇವ್ರ ಮೇಲೆ ಇವ್ರ ಮಾತಿಗೆ ವಿಶ್ವಾಸ ಇದೆ, ಗ್ಯಾರಂಟಿ ಕಾರ್ಡ್ ಯಾಕೆ ಕೊಡಬೇಕು? ಇವ್ರ ಮಾತಿಗೆ ಗ್ಯಾರಂಟಿ ಇಲ್ಲದೆ ಗ್ಯಾರಂಟಿ ಕಾರ್ಡ್ ಕೊಡ್ತಾಯಿದ್ದಾರೆ. ಹೋಗಲಿ, ಆ ಗ್ಯಾರಂಟಿ ಕಾರ್ಡ್ ಹಿಂದೆ ಏನೋ ಗೃಹಲಕ್ಷ್ಮಿ ಅಂತ ಯಾವುದೋ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರುವಂಥ ದುಡ್ಡು ಬ್ಯಾಂಕಲ್ಲಿ ಇಟ್ಟು ಕಾರ್ಡ್ ಕೊಟ್ಟರೆ ಈ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಂತಾರೆ, ಅದಕ್ಕೆ ವ್ಯಾಲ್ಯೂ ಇದೆ. ಇದು ಡೆಬಿಟೂ ಇಲ್ಲ, ಕ್ರೆಡಿಟೂ ಇಲ್ಲ, ಇದು ಯಾವುದೂ ಪ್ರಯೋಜನ ಇಲ್ಲವಂತ ಒಂದು ವಿಸಿಟಿಂಗ್ ಕಾರ್ಡ್ ಇದೆ. ಗ್ಯಾರಂಟಿ ಕಾರ್ಡು ಇಟ್ ಈಸ್ ಜಸ್ಟ್ ಅ ವಿಸಿಟಿಂಗ್ ಕಾರ್ಡ್. ಸರ್, ಈಗ ಮಾರ್ಚ್ 17ಕ್ಕೆ ಮೊದಲ ಪಟ್ಟಿ ಬಿಡುಗಡೆ ಮಾಡ್ತಾರೆ ಕಾಂಗ್ರೆಸ್ನವರು ಅಂತ ಇದೆ. ನಿಮ್ಮ ಕಡೆಯಿಂದ BJPಯಿಂದ ಯಾವಾಗ? ನಮ್ಮದಿನ ನಾವೆಲ್ಲ ಈಗಾಗಲೇ ಸರ್ವೆಗಳು ಅವೆಲ್ಲ ನಡೀತಾ ಇದ್ದಾವೆ. ಕಾಂಗ್ರೆಸ್ನವ್ರು ಅವ್ರು ಏನು ಮಾಡ್ತಾರೆ ನಮ್ಗೆ ಸಂಬಂಧ ಇಲ್ಲ. ನಮ್ಮ ಟೈಮ್ ಟೇಬಲ್ ಬೇಕಾದ್ರೆ ನಾವು ಮಾಡ್ತೀವಿ, ಮಾಡುವಾಗ ನಿಮ್ಗೆ ತಿಳಿಸ್ತೀವಿ. MLAಗಳಿಗೆ ಟಿಕೆಟ್ ಇಲ್ಲ IT ಅಲ್ರಿ, ಅದು ಸೇಲ್ ಟ್ಯಾಕ್ಸ್. ಅದು ಸೇಲ್ ಟ್ಯಾಕ್ಸ್ ಅದು ನೋಡಿ ನಾನ್ ಕಾಗ್ನಿಸಬಲ್ ಅಫೆನ್ಸು. ಅದಕ್ಕೆ ಬಿಲ್ಗಳೆಲ್ಲ ಕೊಟ್ಟರೆ ಸರಿ ಆಗುತ್ತೆ. ಈಗ ಉದಾಹರಣೆಗೆ ಕುಣಿಗಲ್ ಶಾಸಕರು ಅವರು ಕೂಡ ಪ್ರೆಷರ್ ಕುಕ್ಕರ್ ಎಲ್ಲ ಆಗಿತ್ತು, ಅದನ್ನು ಕೂಡ ರೇಡ್ ಮಾಡಿದ್ರು. ಅವರು ಏನು ಬಿಲ್ಸ್ ಕೊಡಲಿಲ್ಲ, ಅವ್ರ ಮೇಲೆ ದಂಡ ಹಾಕಿದ್ರು ಅಷ್ಟೇ. ಸರ್, ಕಾಂಗ್ರೆಸ್ BJP ಕೆಲವು MLAಗಳಿಗೆ ಈ ಸಲ ಟಿಕೆಟ್ ಇಲ್ಲ ಅಂತೇಳಿ ಈಗ ಅದೇನು ನೋಡ್ರಿ, ಎವ್ರಿ ಚುನಾವಣೆಯಲ್ಲಿ ಪಕ್ಷ ಹಲವಾರು ತೀರ್ಮಾನಗಳನ್ನು ಗೆಲ್ಲೋ ಸಲುವಾಗಿ ಮಾಡೇ ಮಾಡ್ತೀವಿ. ಅದರ ಒಂದು ಭಾಗ ಅಷ್ಟೇ, ಅದೇನು ಹೊಸದೇನಲ್ಲ.